ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನ್ ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನಿತ ಮಲ್ಲ ಸುದ್ದಿಲು ತುಳುನಾಡ ಬಾಮಕುಮಾರಗು ಚೌತಿ ಗಣೇಶೋತ್ಸವದ ಮಿನದನ 23ನೇ ವರ್ಷಕ್ಕೂ ಪಜ್ಜೆ ದೀಪನ ನಮ್ಮ ಕುಡ್ಲ ಚಾನೆಲ್ ದ ನಿಲೆಟ್ಟು ಶರವು ಕ್ಷೇತ್ರುಡು ವಿಶೇಷ ಪೂಜೆ ವಿಜಯ ಮಿತ್ರ ಮಂಡಳಿದ ಸಾರ್ವಜನಿಕ ಗಣೇಶೋತ್ಸವಡು ಶ್ರೀ ಗಣೇಶ ರಂಗ ಮಂಟಪ ಉದಿಪನ ಪುಲಂದಾಯ ದೈವಸ್ಥಾನ ಜೀರ್ಣೋದ್ಧಾರ ತನ್ನ ಜೀವನದ ಭಾಗ್ಯ ಸುಧೀರ್ ಶೆಟ್ಟಿ ಕಣ್ಣೂರು. ಚೌತಿ ಪರ್ಬದ ಲೆಕ್ಕಡು ನಮ್ಮ ಕುಡ್ಲದ ಗೌರಿ ಗಣೇಶ ವಿಶೇಷ ಸಂಭ್ರಮ 2021 4 ದಿನದ ವಿಶೇಷ ಕಾರ್ಯಕ್ರಮ ಪ್ರಸಾರ ಉದಿಪನ. ವಾರ್ತೆದ ವಿವರ ನಮ್ಮ ಕುಡ್ಲ ಚಾನೆಲ್ ಸಾರತ್ತ ಒರ್ಮನುತ್ತ ಸಂಪತ್ತ ಒರ್ಮೆಟ್ಟು ತಾಪನೆ ಆದು ಈ ಚೌತಿಗು 22 ವರ್ಷ ಕರಿಂಡ 23ನೇ ವರ್ಷಗೂ ಪಜ್ಜದೀಪನ ಪೊರ್ತುಡು ಕುಡ್ಲದ ಶರವು ಕ್ಷೇತ್ರುಡು ವಿಶೇಷ ಪೂಜೆ ನಡಪಾಂಡು ಶರವು ರಾಘವೇಂದ್ರ ಶಾಸ್ತ್ರಿಲು ಪೂಜೆ ಮಲ್ತದು ಸಂಸ್ಥೆಗೂ ಎಡ್ಡೆಪ್ಪು ಬಯಕೇರು. ಕುಡ್ಲದ ಶರವು ಶ್ರೀ ಶರಬೇಶ್ವರ ಮಹಾಗಣಪತಿ ದೇವಸ್ಥಾನಡು ಶುಕ್ರವಾರ ಚೌತಿ ಪರ್ಬ ಬೊಕ್ಕ ಉಚ್ಚೆಯನ್ನು ಕೊರೋನಾ ಕಾರಣ ತಕ್ಕ ಮಟ್ಟದ ಆಚರಣೆ ಮಲ್ತಿರ ಭಕ್ತರು ಸಾಲಡುವಂತದು ದೇವರಿಗೂ ಕೈ ಮುಗಿದು ಪ್ರಸಾದ ತೊಂಡೆರ. ನಮ್ಮ ಕುಡ್ಲ ಚಾನೆಲ್ 22 ವರ್ಷದ ತುಂಬು ಶರವು ದೇವಸ್ಥಾನಡು ಉದಿಪನಾಯಿ ನೀಡಿದವರ ವರ್ಷಲ ಚೌತಿಗು ಕ್ಷೇತ್ರಡು ವರ್ಷಾಚರಣೆ ವಿಶೇಷ ಪೂಜೆ ಮಲ್ಪ ಹೊಂದಿತ್ತದು. ಈ ಸರ್ತಿ 23ನೇ ವರ್ಷಗೂ ಪಜ್ಜದೀಪನ ಪೊರ್ತುಡು ಮಹಾಗಣಪತಿ ದೇವರಿಗೂ ವಿಶೇಷ ಪೂಜೆ ಸಂದಾಂಡು. ಶರವು ರಾಘವೇಂದ್ರ ಶಾಸ್ತ್ರಿಲು ಆಶೀರ್ವಚನ ಕೊರ್ದು ನಮ್ಮ ಸಂಸ್ಕೃತಿ ದೈವ ದೇವರನ ಕಾರ್ಯಕ್ರಮಲಿನ ಇಲ್ಲಡು ಕುಲ್ಲದು ತೂಪುನಂಚ ನಮ್ಮ ಕುಡ್ಲಡ್ದು ಸಾಧ್ಯ ಆತಂಡ ಏತೋ ಜನಕು ಪರ್ಬ ಉಚ್ಚಯಗೂ ದೇವಸ್ಥಾನಗೂ ಬರಿಯರೆ ಆಪಜಿ ಅಂಚಿನವಲು ಇಲ್ಲ ಬಾಕಿಲಿಗೂ ಕಾರ್ಯಕ್ರಮ ಮುಟ್ಟವನ ಬೇಲೆ ನಮ್ಮ ಕುಡ್ಲಡ್ದು ಆತಂಡ ಕರ್ಕೇರ ಕುಟುಂಬ ಬೊಕ್ಕ ಬೆಂಪಿ ವರ್ಗದಕ್ಲೆಗೂ ಮಹಾಗಣಪತಿ ದೇವರು ಎಡ್ಡೆ ಮಲ್ಪಡಂದು ಶಾಸ್ತ್ರಿಲು ನಟ್ಟೊಂಡಿರ. ನೆಟದ ಧರ್ಮದ ನೆಲೆ ಸಾಮಾಜಿಕದ ಕಳಿಗಳಿನ ಮಾತ ತುಳುಟು ಜನಗಳಿಗೆ ಬಿತ್ತವರೆ ತಲಪವರೆಗೋಸ್ಕರ ಶುರು ಮಲ್ತಿನ ಆ ವಾಹಿನಿ ಇತ್ತೆ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಪಡೆದುಂಟು. ಮಹಾಗಣಪತಿ ದೇವಸ್ಥಾನ ಪ್ರತಿ ವರ್ಷ ಈ ಶುಕ್ಲ ಪಕ್ಷದ ಭಾದ್ರಪದ ಶುಕ್ಲ ಪಕ್ಷ ಚೌತಿ ದಿನ ಹಾಕಲು ಮಾತ ಬರ್ತದೆ ಅಪ್ಪುಟು ದಿನಾನೇ ದೇವರ ಎದುರು ಆಚರಣೆ ಮಲ್ಪೇರು. ಶರೋ ಕ್ಷೇತ್ರ ಆ ವಿಶ್ವಂಬರ ಮಹಾಗಣಪತಿ ದೇವರು ಇಡೀ ನಮ್ಮ ಕುಡ್ಲದ ವೀಕ್ಷಕರಿಗೆ ಆರೋಗ್ಯ ಭಾಗ್ಯ ಕೊರಡು ಅಂಚನೆ ಕರ್ಕೇರ ಸಹೋದರಿಯರು ಅವ್ರ ನಮ್ಮೇರು ಬಿ ಕರ್ಕೇರ ಬೊಕ್ಕ ಇನ್ನೇನು ಪೊರ್ಲು ನಡ್ತೊಂದಿರ್ಲೇರಿ ಇತ್ತೆ ಪೋಯಿ ವರ್ಷ ಈ ವರ್ಷ ಈ ದೇವಸ್ಥಾನದ ಇಡೀ ಚೌತಿದ ಉತ್ಸವನ ಇಂಟರ್ನೆಟ್ ಮೂಲಕ ವಿಶ್ವಗೂ ತೋಜ ಹೊಂದಿಲ್ಲೇರಿ ಆ ದೇವರ ಧರ್ಮದ ಕಾರ್ಯ ಮಲ್ಪೇರಿ. ಮಹಾಗಣಪತಿ ಆಕ್ಲಿಗೆ ಆಕ್ಲ ಕುಟುಂಬದ ಆಕ್ಲಿಗೆ ಮಾತ್ರ ಆರೋಗ್ಯ ಭಾಗ್ಯ ಕೀರ್ತಿ ಎಲ್ಲ ಕೊಟ್ಟರು ನಮ್ಮ ಕುಡ್ಲ ಆ ಚಾನಲ್ಗೆ ವಿಶ್ವ ಪ್ರಖ್ಯಾತಿ ಕೊಡ್ತಾತಂಡು ಉಪನೋಡೊಂದಿತ್ತು ದೇವರು ಇತ್ತನೇ ಕೊಡ್ತೇನೆ ನನ್ನದು ಮಿತ್ತದ ಸೇವೆ ಮಲ್ಪನೆ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ಕೊಡು ಅಂಚೆನೆ ಮಾತ ತೂಪನ ಹಾಕ್ಲಿಕ್ಕೆ ಕೇನೂನು ಹಾಕ್ಲಿಕ್ಕೆ ಮಾತ ಇಂಥ ಶುಭ ದಿನ ಭಾದ್ರಪದ ಶುಕ್ಲಪತಿಯ ಶುಭ ದಿನ ದೇವರು ಮಾತೆರೆಗಳ ನೆಮ್ಮದಿನ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ಉತ್ತರೋತ್ತರ ಅಭಿವೃದ್ಧಿ ಕೊಡದು ರಕ್ಷೆ ಕೊಡೋದನ್ನ ಪ್ರಾರ್ಥನೆ. ನಮ್ಮ ಕುಡ್ಲ ಸಂಸ್ಥೆದ ನಿರ್ದೇಶಕರಾಯಿನ ಹರೀಶ್ ಬಿ ಕರ್ಕೇರ, ಸುರೇಶ್ ಬಿ ಕರ್ಕೇರ, ಮೋಹನ್ ಬಿ ಕರ್ಕೇರ, ಲೀಲಾಕ್ಷ ಬಿ ಕರ್ಕೇರ ಬೊಕ್ಕ ಕುಟುಂಬದಕ್ಕಲು ಸಿಒಒ ಕದ್ರಿ ನವನೀತ ಶೆಟ್ಟಿ ಬೊಕ್ಕ ಬೆನ್ಪಿ ವರ್ಗದಕ್ಕಲು ಇತ್ತದು ಪ್ರಸಾದದ ತೊಂಡೆರ.
ಕಿಶೋರಮ್ಮನ್ ಪಾಡ್ದಿನ ದೂರು ಸುಳ್ಳು. ಡ್ರಗ್ಸ್ ಕೇಸ್ಗೆ ಸಂಬಂಧ ಕುಡ್ಲದ ಸಿಸಿಬಿ ಪೊಲೀಸರು ಕೇಂದಿನ ಮಾತಾ ಪ್ರಶ್ನೆಗೆ ಜವಾಬು ಕೊಡ್ತೆ. ಡ್ರಗ್ಸ್ ತೆತ್ತೊಂದಿನ ಬಗ್ಗಿಟ್ಟು ವಿಚಾರಣೆ ನಡಪಾದಜಿರಂದು ನಟಿ ಟಿವಿ ನಿರೂಪಕಿ ಅನುಶ್ರೀ ಪಂತೆರ್ 6 ಗುರುವಾರ ಸುದ್ದಿ ಮಾಧ್ಯಮದಕ್ಲಿನ ಪ್ರಶ್ನೆಗೆ ಜವಾಬು ಕೊರ್ದು ಇಂಚ ಪಂತೆರ್. ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟದು ಕುಡ್ಲದ ಸಿಸಿಬಿ ಪೊಲೀಸರು ಕೋರ್ಟ್ಗೂ ಸಂದಾಯಿನ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟದು ನಟಿ ಬೊಕ್ಕ ಟಿವಿ ನಿರೂಪಕಿ ಅನುಶ್ರೀ ಸುದ್ದಿ ಮಾಧ್ಯಮಗೂ ಅಭಿಪ್ರಾಯ ತೆರಿಪಾದ ಪಾತಿರ್ದೆರ. ತನ್ನ ಮಿತ್ತು ಕಿಶೋರ್ ಅಮನ್ ಪಾಡ್ದಿನ ದೂರು ಸುಳ್ಳು ಅಂತ ಅರ್ಪಂತೆರ. ವಿಚಾರಣೆ ಪೊರ್ತುಡು ಕೇನ್ನಗ ಮಾತಾ ಪ್ರಶ್ನೆಲೆಗೆ ಜವಾಬು ಕೊಡ್ತೆ. ಡ್ರಗ್ಸ್ ತೆತ್ತೊಂದಿನ ಬಗ್ಗಿಟ್ಟು ಸಿಸಿಬಿ ವಿಚಾರಣೆ ನಡಪಾದ ಜಿಂದು ಅನುಶ್ರೀ ಪಂಡೆರ. 4 ಕೋಟಿ ರೂಪಾಯಿ ಬಿಲೆತ ಇಲ್ಲು ಬಗ್ಗಿಟ್ಟು ಅನುಶ್ರೀ ಪಾತಿರ್ದು ನಿಕುಲೆ ಆ ಇಲ್ಲಲ್ದ ಯಜಮಾನೆರಡ ವಿಚಾರಿಪುಲೆ. ಕುಡ್ಲಡುಪ್ಪುನ ಇಲ್ಲಗ್ ಬ್ಯಾಂಕ್ ಲೋನ್ ಉಂಡು. ಐತ ಕೆಲಸ ಮುಗಿದಿಜಿ. ತಾನು ಒರ್ತಿಯೇ ಬೆಂಗಳೂರಿಗೆ ಬತ್ತದು ಸಾಧನೆ ಮಲ್ತದೆ. ಒರ್ತಿಯೇ ಹೋರಾಟ ಮಲ್ಪೆ. ಏರೆ ಅವಡು ಪ್ರಭಾವದಕ್ಲಿನ ಸಾಯ ಬುಡ್ಚಿಂದ ಆರ್ಪಂತಿರ. ಕಿಶೋರು 13 ವರ್ಷದ ತುಂಬುದ ಕಾರ್ಯಕ್ರಮದ ಕೊರಿಯೋಗ್ರಾಫರ್ ಆದಿತ್ಯರ. ಅಪಗ ತಾನು ಡ್ಯಾನ್ಸ್ ರಿಯಾಲಿಟಿ ಶೋ ಗೆಂದಿದೆ. ಕಿಶೋರು ತನಕ ಡ್ಯಾನ್ಸ್ ಕೊರಿಯೋಗ್ರಾಫರ್ ಗುರುಕುಲು ಇಂಚಿಪ್ಪ ಕುಡ್ಲಡು ಡ್ಯಾನ್ಸ್ ಕ್ಲಾಸ್ ಶುರು ಮಾಡ್ತಿದ್ದೀರ. ಆಯ್ತು ಉದಿಪನಗೂ ಲೇಯ್ದೇರು. ತಾನು ಉದಿಪನ ಕಾರ್ಯಕ್ರಮಗೂ ಪೋದಿತ್ತೆಂದು ಅನುಶ್ರೀ ಪಂಡಿರು. ನಾನು ಕಳೆದ ಬಾರಿ ಕೂಡ ಹೇಳಿದೆ, ಕರೆದಾಗ ಕಾನೂನಲ್ಲಿ ಆ ಒಂದು ಪ್ರೊಸೀಜರ್ ಅಲ್ಲಿ ನನ್ನ ಕಡೆಯಿಂದ ಏನೇನು ಹೇಳಿಕೆಗಳು ಕೇಳಿದ್ರು, ಏನೇನು ಹೇಳಬೇಕಾಗಿತ್ತು ಎಲ್ಲವನ್ನೂ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ನಾನು ಅವತ್ತು ಹೇಳ್ತಿದ್ದೀನಿ, ಇವತ್ತೂ ಹೇಳ್ತಿದ್ದೀನಿ, ಕಾನೂನಿನ ಪರವಾಗಿ ನನ್ನ ಕಡೆಯಿಂದ ಯಾವ ಉತ್ತರಗಳು ಬೇಕಿದ್ರು ಅವತ್ತು ಕೊಟ್ಟಿದ್ದೀನಿ, ಈಗಲೂ ಕೊಟ್ಟಿದ್ದೀನಿ. ನನ್ನನ್ನ ಅವತ್ತು ನನಗೆ ಬಂದಿರೋ ನೋಟಿಸಲ್ಲಿ ನಾನು ಕನ್ಸ್ಯೂಮರ್ ಆಗೋ ಪೆಡ್ಲರ್ ಆಗೋ ನನ್ನ ಕರೆದಿಲ್ಲ. ನನಗೆ ಅವರ ಪರಿಚಯ ಇದ್ದಿದ್ದನ್ನ ಕೇಳಿದಾರೆ ಅವರು. ನನ್ನ ಹತ್ರ ಯಾಕೆ ಹೇಳ್ತಿದ್ದೀರಾ ಸರ್? ನಾನ್ ನಿಮ್ಮಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಸರ್. ನಾನು ಒಂದು ಸರ್ವೇ ಸಾಧಾರಣ ವ್ಯಕ್ತಿ. ಕಾನೂನು ವಿರೋಧವಾಗಿ ನಾನು ಮಾತಾಡಲ್ಲ ಸರ್. ಐ ಆಮ್ ಓನ್ಲಿ ಆನ್ಸರೇಬಲ್ ಟು ದ ಲಾ. ಲಾ ನನ್ನ ಅವತ್ತು ಕರೀತು. ಆಸ್ ಅ ಸಿಟಿಸನ್ ಆಫ್ ಈ ದೇಶದ ಒಂದು ಸಿಟಿಸನ್ ಆಗಿ ನಾನು ಹೋಗ್ಬೇಕಾಗಿತ್ತು. ಹೋದೆ. ಅಲ್ಲಿ ಏನೇ ಪ್ರಶ್ನೆಗಳನ್ನ ಕೇಳಿದ್ರು ನಾನು ಅದನ್ನ ಹೇಳಿದೀನಿ. ಅವ್ರು ಏನೇ ಪೇಪರ್ಸ್ ಕೇಳಿದ್ರು ಅದನ್ನ ನೀಟಾಗಿ ಸಬ್ಮಿಟ್ ಮಾಡಿದೀನಿ. ನೀಟಾಗಿ ಅದರಿಂದ ಆಚೆ ಬಂದು ಇಲ್ಲಿ ನಿಂತಿದ್ದೀನಿ. ಇವತ್ತು ಅಷ್ಟೇ ಇಲ್ಲೇ ನಿಂತಿದ್ದೀನಿ. ನೀವು ಎಲ್ಲ ಲಾ ಕೇಳೋ ಪ್ರಶ್ನೆಗಳನ್ನ ನೀವು ಕೇಳಿದ್ರೆ ನಾನು ಉತ್ತರ ಕೊಡ್ಬೇಕು ಅನ್ನೋ ರೂಲ್ ಇದೆ. ಕೊರೋನಾ ಮಾರ್ಗಸೂಚಿದಂಚ ಈ ಸರ್ತಿ ಮಲ್ಲಮಟ್ಟದ ಗಣೇಶೋತ್ಸವ ಆಚರಣೆ ಇಜ್ಜಿ. ಸಾಂಸ್ಕೃತಿಕ ಕಾರ್ಯಕ್ರಮ ಪಾಡನೆರೆ ಬಲ್ಲಿಂದು ಆದೇಶ ಇತ್ತಂಡು. ಸಾರ್ವಜನಿಕ ಆಚರಣೆ ಇಜ್ಜಿಂಡದಾನೆ ಎಂಕುಲು ಇಲ್ಲ ಇಲ್ಲಡು ಸಂಘ ಸಂಸ್ಥೆಲೆಡೆ ಗಣಪತಿ ಕುಲ್ಲಾವಂದು ಒಡಿಪುದ ಜನಮಾನಿ ನಿಘಂಟು ಮಲ್ತದು ಕಾರ್ಯಕ್ರಮ ಪಾಡೊಂದೆರು. ಗಣೇಶೋತ್ಸವ ಕೊರೋನಾ ಮಾರ್ಗಸೂಚಿ ನಿಯಮಗೂ ಸರಿಯಾದ ಆಚರಣೆ ಮಲ್ಪರೆ ಆದೇಶ ಪಿದಡ್ಪಾದಿತದು ಸಾರ್ವಜನಿಕವಾದ ಒವ್ವೆ ಸಾಂಸ್ಕೃತಿಕ ಕಾರ್ಯಕ್ರಮ ದೀವನಿರೆ ಬಲ್ಲಿಂದು ಆದೇಶೋಡು ತೆರಿಪಾದಿತ್ತೆರ. ಸಾರ್ವಜನಿಕ ಆಚರಣೆ ಇಜ್ಜಿಂಡದಾನೆ ಎಂಕುಲು ಇಲ್ಲಡೆ ಸಂಘ ಸಂಸ್ಥೆಲೆಡೆ ಗಣಪತಿ ಕುಲ್ಲಾವಂದು ಒಡಿಪುದ ಜನಮಾನಿ ನಿಘಂಟು ಮಲ್ತದು ಕಾರ್ಯಕ್ರಮ ಪಾಡೊಂದೆರ. ಸಾರ್ವಜನಿಕ ಸಮಿತಿಲು ನಿಯಮ ಪಾಲನೆ ಮಲ್ಪೊಡಾದು ಬೈತಿಂಡ. ಅಂಚಾದು ಈ ಸರ್ತಿ ಎತ್ತರ ಬೊಕ್ಕ ವಚನಡು ಕಮ್ಮಿ ದಿನದ ಗಣಪತಿ ಮೂರ್ತಿಲೇನು ತಯಾರು ಮಲ್ಪರೆ ಸಮಿತಿಲು ಮೂರ್ತಿ ಕಲಾವಿದೆರಡ ಕೇನುಂದೆರ. ಬೆನ್ಪುನಕ್ಲೆಗ್ ಸಾಯ ಮಲ್ಪುನಕ್ಲೆಗ್ ಕೆಲಸ ಕಮ್ಮಿ ಆಂಡಲ ಗಣಪತಿ ಮೂರ್ತಿಲಿನ ಸಂಖ್ಯೆ ಹೆಚ್ಚಾತನಂದು ಮೂರ್ತಿ ತಯಾರು ಮಲ್ಪುನಕುಲು ಪಂತೆರ. ಕುಡ್ಲ ಬಿಜಯದ ಮಿತ್ರ ಮಂಡಳಿ 32ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಆಚರಣೆ ಮಲ್ತದುಂಡು. ಗಣೇಶೋತ್ಸವ ಆಚರಣೆದ ಎಡ್ಡೆ ಇಲ್ಯಗಳಿಗೆಡು ಶ್ರೀ ಲಕ್ಷ್ಮೀ ಗಣೇಶ ರಂಗಮಂಟಪ ಉದಿಪನ ಮಲ್ತೆರ. ಕೊರೋನಾ ಕಾರಣ 2 ದಿನದ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತದು. ಶನಿವಾರ ಶ್ರೀ ಗಣೇಶನ ಮೂರ್ತಿನ ನೀರಿಗೆ ಪಾಡುವೆರ. ಕುಡ್ಲದ ವಿಜಯ್ ಅರಸು ಪುಲಂದಾಯ ದೈವಸ್ಥಾನ ಕೈತಲು ಮಿತ್ರ ಮಂಡಳಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ವಿಜಯ್ ಮೊಕಲು 32ನೇ ವರ್ಷದ ಗಣೇಶೋತ್ಸವ ಆಚರಣೆ ಮಲ್ತೊಂದುಲ್ಲೆರ.
ಕಟ್ವಣ ಇಂಟರ್ಲಾಕ್ ಸೇರ್ದು 30 ಲಕ್ಷ ರೂಪಾಯಿ ಖರ್ಚಿಡು ಶ್ರೀ ಲಕ್ಷ್ಮೀ ಗಣೇಶ ರಂಗಮಂಟಪ ಕಟ್ಟದಿತ್ತದು ಸಾರ್ವಜನಿಕ ಗಣೇಶೋತ್ಸವ ಆಚರಣೆಡು ಉದಿಪನಗೂ ಅಟ್ಟಣೆ ಮಲ್ತದಿತ್ತರು. ಕುಡ್ಲಾ ಮಹಾನಗರ ಪಾಲಿಕೆ ಸದಸ್ಯರು ಸುಧೀರ್ ಶೆಟ್ಟಿ ಕಣ್ಣೂರು ಇತದು ಬಿನ್ನಿರ್ನ ಸೇರಿಗೆಡು ಶ್ರೀ ಲಕ್ಷ್ಮೀ ಗಣೇಶ ರಂಗಮಂಟಪ ಉದಿಪನ ಮಲ್ತಿರು. ಸುಧೀರ್ ಶೆಟ್ಟಿ ಪಾತಿರ್ದು ಪಾಲಿಕೆದ ಸದಸ್ಯರಾದ ತಾನು ಗೆಂದರೆ ಮುಲ್ತಕುಲು ಸಹಾಯ ಸಹಕಾರ ಕೊಡ್ತಿರೋ ಪುಲಂದಾಯ ನೇಮ ಆವಂದೆ ಮುಲ್ಪ ದೈವಸ್ಥಾನ ಅಜೀರ್ಣ ಅವಸ್ಥೆಡುಪ್ಪುನಗ 2013 ಮಾತೆರೆಲ್ಲ ಒಟ್ಟು ಸೇರಾವಂದು ಜೀರ್ಣೋದ್ಧಾರ ಮಲ್ಪಾದ ಅವು ತನ್ನ ಜೀವನದ ಭಾಗ್ಯ. ಮುಲ್ಪ ಗಣಪತಿ ದೇವರ್ನ ರಂಗಮಂದಿರ ಆವಡುಂದು ಮಾತಿರ್ಲ ಬಯಕದಿರೋ ಶಾಸಕಿರು ವೇದವ್ಯಾಸ್ ಕಾಮತ್ ಶಾಸಕಿರ್ನ ನಿದಿಡ್ದು ಕಾಸ್ ದೆಪ್ಪಾದ ಕೊರ್ಪೆ ಪಂತಿರಂದ ಅರ್ಪಂಡಿರೋ. ಆ ಒಂದು ಗಣಪತಿ ದೇವರ ಈ ಒಂದು ರಂಗಮಂದಿರ ಆಗಬೇಕೆಂಬುದಾಗಿ ಆ ಸಂದರ್ಭದಲ್ಲಿ ಗಣೇಶಾಮ್ ಶೆಟ್ಟರು ನವೀನ್ರವರು ಎಲ್ಲ ಹೇಳಿದರು. ನಮ್ಮ ಕೇಶವಣ್ಣ ಈಗಾಗಲೇ ಈ ಒಂದು ಕೆಲಸವನ್ನು ಸಂಪೂರ್ಣವಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಮಹಾಗಣಪತಿ ದೇವರಲ್ಲಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರತಕ್ಕಂತಹ ವೇದವ್ಯಾಸ್ ಕಾಮತ್ರಿಗೆ ಇನ್ನಷ್ಟು ದೇವರು ಈ ರೀತಿಯಾದಂತಹ ಒಂದು ಉತ್ತಮವಾದಂತಹ ಕೆಲಸ ಮಾಡುವಂತಹ ಅನುಗ್ರಹ ನೀಡಲಿ ಎಂದು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಇಂಟರ್ಲಾಕಿನ ಕಾಮಗಾರಿ ಕೂಡ ಆಗಿದೆ. ಈ ಒಂದು ಕಾಮಗಾರಿಯನ್ನು ಬಹಳ ಉತ್ತಮವಾಗಿ ಮಾಡಿದಂತಹ ನನ್ನ ಆತ್ಮೀಯ ಮಿತ್ರರಾದಂತಹ ಗುತ್ತಿಗೆದಾರರಾದಂತಹ ಹರೀಶಣ್ಣ ಬಹಳ ಒಂದು ತನ್ನ ಮನೆಯ ಕೆಲಸದಾಗಿ ಇವತ್ತು ಮಾಡಿ ಬಹಳ ಒಂದು ಅಚ್ಚುಕಟ್ಟಾಗಿ ಬಹಳ ಸುಂದರವಾಗಿ ಇವತ್ತು ಇಂಟರ್ಲಾಕ್ ಹಾಕುವಂಥ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಕಾರ್ಯಕ್ರಮಟ್ಟು ಪಾಲ್ದೆತ್ತುನ್ನ ಬಿನ್ನಿರು ಪಾತಿರ್ದು ಶ್ರೀ ಗಣೇಶ ರಂಗಮಂಟಪಗೂ ಭದ್ರತೆ ಮಲ್ಪುಡು ಕೊರೋನಾ ಕಷ್ಟದ ಪುರ್ತಾಂಡಲ ಪುರ್ಲುದ ವ್ಯವಸ್ಥೆ ಕಾರ್ಯಕ್ರಮ ಮಲ್ದರಂದು ಪಂಡಿರೋ ಉತ್ಸಾಹದ ಪೊರ್ಲುದ ಒಂಜಿ ಗಣಪತಿ ಮೂಲು ನಿಗು ಪ್ರತಿಷ್ಠೆ ಮಂದರ್ ಈ ಕೊರೋನಾ ಟೈಮ್ ಸಮೇತ ಈತೊಂಜಿ ಪೊರ್ಲುಡು ಕಾರ್ಯಕ್ರಮನು ಪ್ರಯೋಜನ ಮಂದರ್ ತಿರ್ತ್ ಸ್ಟ್ರಾಂಗ್ ರೂಮ್ಲ ತೂಯ ಬ್ಯಾಂಕ್ ಹತ್ರ ಎಂಗುಲು ಆ ಬ್ಯಾಂಕ್ದ ಆ್ಯಂಗಲ್ಡ್ ಅವೇನು ತೂಪ ಬಾರಿ ಒಂದು ಶೋಕುಡು ಅವೆಲ್ಲ ಕಟ್ಟಿದಾರೆ. ನಾಗರಾಜ್ ಶೆಟ್ಟಿ ಪಂಡ್ಯಾನ್ ಕೊಂಚ ಉಲಾಯ ಒಂಜಿ ಕಾಲಿಂಗ್ ಬೆಲ್ ದೀಲೆ ಎಂದು ಎಂಗಲ ಬ್ಯಾಂಕ್ಡ್ ಕೆಲವು ಇನ್ಸಿಡೆಂಟ್ಸ್ ಆತಂಡು ಈ ಕರೆಂಟ್ ಪೋಯಿನ ಟೈಮ್ಡು ಏರಾಣ ಉಲ ಇತ್ತೆರಡ ಈ ಕೆಲವು ಸರ್ತಿ ಬಾಕಿಲು ಬಾಣ ಗೊತ್ತಾಪುಜವು ಕೊಂಚ ಕಾಲಿಂಗ್ ಬೆಲ್ ಇತ್ತಂಡ ಅವು ಬಾರಿ ಒಂಜಿ ಸೇಫ್ಟಿಗೆ ಅವು ಬೋರ್ಡ್ ಉಂದ ನಾಗರಾಜ್ ಶೆಟ್ಟಿ ಪಂಡೆ ಬಾರಿ ಒಂದು ಜಡ್ಡಿ ಕೆಲಸ ಬಂದಾರು. ಪಾಲಿಕೆ ಸದಸ್ಯರು ಶಕಿಲಾ ಕಾವಾ, ಜಯಲಕ್ಷ್ಮಿ, ಮಾಜಿ ಮಂತ್ರಿ ಬಿ ನಾಗರಾಜ್ ಶೆಟ್ಟಿ, ಮಾಜಿ ಮೇಯರ್ ದಿವಾಕರ್, ಜಯರಾಜ್ ಬೀರಾಯ್, ಮಣಿರಾಜ್ ಶೆಟ್ಟಿ, ಉದ್ಯಮಿ ಕೇಶವ ಕೆ ಪಾಲ್ದೆತ್ತುಂಡಿರೋ. ಚೌತಿ ಪರ್ಬದಲೆಕ್ಕುಡು ನಮ್ಮ ಕುಡ್ಲ ಗೌರಿ ಗಣೇಶ ವಿಶೇಷ ಸಂಭ್ರಮ 2021 ಪನ್ಪುನ ಕಾರ್ಯಕ್ರಮವನ್ನು 4 ದಿನ ಪ್ರಸಾರ ಮಲ್ತೊಂದಿತ್ತದು ಐತ ಉದಿಪನ ಗುರುವಾರ ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿರ್ ಇತ್ತದು ನಡತಂಡ ಮಾಜಿ ಮಂತ್ರಿಲಾದುಪ್ಪನ ಬೀರಮಾನತ್ರೈ ಪ್ರಮೋದ್ ಮಧ್ವರಾಜ್ ಪಾಲ್ದೆತ್ತೊಂಡಿರ.
ನಮ್ಮ ಕುಡ್ಲ ಚಾನೆಲ್ ಚೌತಿ ಪರ್ಬದ ಲೆಕ್ಕಡು ಗೌರಿ ಗಣೇಶ ವಿಶೇಷ ಸಂಭ್ರಮ 2021 ಪನ್ಪುನ ಕಾರ್ಯಕ್ರಮನು 4 ದಿನ ಅಟ್ಟಣೆ ಮಲ್ತದಿತ್ತದು ಆಯ್ತ ಉದಿಪನ ಗುರುವಾರ ನಮ್ಮ ಕುಡ್ಲದ ಬಿಪಿ ಕರ್ಕೇರ ಸಭಾಂಗಣದ ಲಕ್ಷ್ಮೀ ಬಿಪಿ ಕರ್ಕೇರ ಚಾವಡಿಡು ನಡೆತಂಡು ಮಾಣಿಲ ಶ್ರೀಧಾಮ ಮೋಹನದಾಸ ಪರಮಹಂಸ ಸ್ವಾಮೀಜಿಯರು ಇತ್ತದು ಬಿನ್ನಿರ್ನ ಒಟ್ಟು ಸೇರಿಗಿಡು ಕಾರ್ಯಕ್ರಮ ಉದಿಪನಾಂಡು ಮೋಹನದಾಸ ಸ್ವಾಮೀಜಿಲು ಆಶೀರ್ವಚನ ಕೊರ್ದು ಕೊರೋನಾ ಮಾಮಾರಿ ಇಡೀ ಲೋಕಗೂ ಕಷ್ಟ ಕೊಡ್ತುಂಡು ಇಡೀ ಲೋಕ ಕಷ್ಟ ಪೋಡಿಗೆಡುಪ್ಪುನ ಈ ಪೊರ್ತುಡು ಮಾತಿಕ್ಲ ಮೂಂಕದ ಬಲ್ಲು ಪಾಡ್ದು ಅಲಿಪುನ ಶಕ್ತಿ ವಿಘ್ನ ದೂರ ಮಲ್ಪುನ ವಿಘ್ನೇಶ್ವರಗ ಮಾತ್ರ ಉಂಡುನ್ ಪಂಡಿರೋ ಈಗಿದ್ದವ ಮತ್ತೊಂದು ಕ್ಷಣ ಇಲ್ಲ ಮತ್ತೊಂದು ಕ್ಷಣ ಇದ್ದವ ಮಗದೊಮ್ಮೆ ಏನೇನು ಆಗ್ತದೆ ಹೇಳುವಂಥ ಇಡೀ ಪ್ರಪಂಚ ಇವತ್ತು ಭಯ ಭೀತಿ ಸಂಕಷ್ಟ ವೇದನೆ ನೋವು ಎಲ್ಲದರಲ್ಲಿಯೂ ಇವತ್ತು ತುಂಬಿ ಹೋಗಿದೆ. ಅದರ ಮಧ್ಯದಲ್ಲಿಯೂ ಈ ಪರಿಸ್ಥಿತಿ ಬಂದರೆ ಅನ್ಯಾಯಗಳು ಅನಾಚಾರಗಳು ಅತ್ಯಾಚಾರಗಳು ಆಕ್ರೋಶಗಳು ತುಂಬುತ್ತಾ ಇರತಕ್ಕಂಥ ಈ ಸಮಾಜದಲ್ಲಿ ನಾವು ಸಾತ್ವಿಕ ಮೌಲ್ಯವನ್ನು ಉಳಿಸಿ ಬೆಳೆಸ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಗಳಲ್ಲಿ ಇರಬೇಕಾದಂಥ ಕಾಲಸ್ಥಿತಿಯಲ್ಲಿ ಸಂಕಷ್ಟದ ದಿವಸದಲ್ಲಿ ನಾವೆಲ್ಲ ಇದ್ದೇವೆ. ಭಿನ್ನರಾದ ಪಾಲ್ದಿತುನ್ನ ಮಾಜಿ ಮಂತ್ರಿ ರಮಾನಾಥ್ ರೈ ಪಾತಿರ್ದು ಸಾಮಾಜಿಕ ಎಡ್ಡೆಪ್ಪುಗೂ ಶಕ್ತಿ ಕೊರ್ಪುನ ಕೆಲಸನು ನಮ್ಮ ಕುಡ್ಲ ಕಾರ್ಯಕ್ರಮಲಿಡು ಕೊರೊಂದುಂಡು ಇಂದು ಸಾರಗಟ್ಲೆ ಜನತಾ ಕಲೆ ಅರಳ್ಪಾದುಂಡು ಐಕ್ ತಾನು ಮೆಚ್ಚುವೆ ಅನ್ಪಂಡಿರೋ ನಮ್ಮ ಕುಡ್ಲ ಸುದ್ದಿವಾಹಿನಿಯವರು ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ ಮತ್ತು ಅವರಿಗೆ ಆಭಾರಿ ಕೂಡ ಆಗಿದ್ದೇನೆ. ಬಹುಶಃ ನಮಗೊಂದು ಅವಕಾಶ ವೇದಿಕೆ ನಿಂತು ಮಾತಾಡಲಿಕ್ಕೆ. ನಾನು ಮೊಟ್ಟ ಮೊದಲಾಗಿ ನಮ್ಮ ಮೊದಲ ಪೂಜೆಗೆ ಅರ್ಹತೆಯನ್ನು ಪಡೆದಿರತಕ್ಕಂಥ ಗಣೇಶ ಒಂದು ಶಕ್ತಿಯಲ್ಲಿ ನನ್ನ ಒಂದು ಪ್ರಾರ್ಥನೆ, ಲೋಕಕ್ಕೆ ಬಂದಿರತಕ್ಕಂಥ ಈ ಕೊರೋನಾ ಸೋಂಕು ಯಾವುದೇ ರೋಗ ರುಜಿನದಿಂದ ನಮ್ಮನ್ನು ರಕ್ಷಣೆ ಮಾಡುವಂತೇಳಿ ಗಣಪತಿಯಲ್ಲಿ ನಮ್ಮ ಮೊದಲ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀವಿ. ಮಾಜಿ ಮಂತ್ರಿ ಪ್ರಮೋದ್ ಮಧ್ವರಾಜ್ ಪಾತಿರ್ದು ಸಾರ್ವಜನಿಕ ಗಣೇಶೋತ್ಸವಡು ಭಕ್ತಿ ಪ್ರಧಾನ ಕಾರ್ಯಕ್ರಮಕ್ಕೂ ಬೊಕ್ಕ ಧಾರ್ಮಿಕ ವಿಚಾರಲೆಗೂ ಹೆಚ್ಚ ಒತ್ತು ಕೊರುಡುನ್ ಪಂಡಿರೋ ಗಣೇಶೋತ್ಸವಕ್ಕೆ ಬೇಕಾಗುವಷ್ಟು ಒಂದು ಕಟ್ಟುನಿಟ್ಟಿನ ಒಂದು ಕ್ರಮಗಳು ಇರುವಂಥ ಸಂದರ್ಭದಲ್ಲಿ ನಾವು ಏನನ್ನೂ ಕಳ್ಕೊಂಡಿಲ್ಲ. ಮನೆಯಲ್ಲೇ ಇದ್ಕೊಂಡು ಗಣೇಶೋತ್ಸವವನ್ನು ಆಚರಣೆ ಮಾಡಿ ಆ ಸಾಂಸ್ಕೃತಿಕ ರಸದೌತಣವನ್ನು ನಾವು ಕೂಡ ಸೇವಿಸಬಹುದು ಎಂಬ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕುಡ್ಲ ಆಚರಣೆ ಮಾಡ್ತಿರುವಂಥದ್ದು ಅತ್ಯಂತ ಸಂತೋಷ. ಪ್ರಾಯತಃ ಇತರ ಸುದ್ದಿವಾಹಿನಿಗಳು ಕೂಡ ಇದನ್ನು ಒಂದು ಮಾದರಿಯಾಗಿ ಸ್ವೀಕಾರ ಮಾಡಿ ಜನರಿಗೆ ಬೇಕಾದಂಥ ಕಾರ್ಯಕ್ರಮವನ್ನು ಕೊಡುವಂತಾಗಲಿ ಮುಂದಿನ ದಿವಸಗಳಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ಕುವೈಟ್ ತುಳುಕೂಟದ ಗುರ್ಕಾರ್ಯರು ಸನತ್ ಶೆಟ್ಟಿ ಒತ್ತು ಗುರ್ಕಾರ್ಯರು ಅಬ್ದುಲ್ ರಜಾಕ್ ಆನ್ಲೈನ್ ಪಾತಿರ್ದು ಕಾರ್ಯಕ್ರಮಕ್ಕೂ ಎಡ್ಡೆಪ್ಪು ಬೈಕೇರೋ ಪನಾಮಾ ಕಾರ್ಪೊರೇಷನ್ ಲಿಮಿಟೆಡ್ ದ ಗುರ್ಕಾರ್ಯರು ಬೊಕ್ಕ ಸಿಇಒ ವಿವೇಕ್ ರಾಜ್ ಪೂಜಾರಿ ಗೌರಿ ಗಣೇಶ ವಿಶೇಷ ಸಂಭ್ರಮದ ದುಂಬತ್ತ ಒಂಜಿನೋಟ ಲೋಕಾರ್ಪಣೆ ಮಲ್ತಿರೋ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಕೋಶಾಧಿಕಾರಿ ಆರ್ ಪದ್ಮರಾಜ್ ನಮ್ಮ ಕುಡ್ಲದ ನಿರ್ದೇಶಕರು ಹರೀಶ್ ಬಿ ಕರ್ಕೇರ ಬೊಕ್ಕ ಲೀಲಾಕ್ಷ ಬಿ ಕರ್ಕೇರ ಪಾಲ್ಗೊಳ್ಳುತ್ತಿರೋ ಕುಡ್ಲ ಬೋಳಾರದ ಶ್ರೀ ಮಾರಿಯಮ್ಮ ದೇವಸ್ಥಾನದ ಮಾರಿಯಮ್ಮ ದೇವಿಗೆ ಕ್ಷೇತ್ರ ಬೊಕ್ಕ ಭಕ್ತರು ಒಟ್ಟು ಸೇರ್ದು 50 ಲಕ್ಷ ರೂಪಾಯಿ ಖರ್ಚಿಡು ಬಂಗಾರದ ಕಿರೀಟ ಮಲ್ಪಾದಿರು ಗುರುವಾರ ಬಂಗಾರದ ಕಿರೀಟ ಸಮರ್ಪಣೆ ಆಂಡು ದೇವಸ್ಥಾನದ ಆಡಳಿತಾಧಿಕಾರಿ ಹರೀಶ್ ಕುಮಾರ್ ಕಾರ್ಯನಿರ್ವಹಣಾಧಿಕಾರಿ ಲತಾ ಎಂಎಚ್ ಬೊಕ್ಕ ಸಮಿತಿದ ಮಾಜಿ ಗುರ್ಕಾರ್ಲು ಮಾಜಿ ಆಡಳಿತ ಮುಕ್ತೆ ಸೇರಿರೋ ಬೊಕ್ಕ ಗ್ರಾಮದ ಭಕ್ತರು ಪಾಲ್ಗೊಳ್ಳುತ್ತಿರೋ ಕುಡ್ಲ ಬೋಳಾರದ ಶ್ರೀ ಮಾರಿಯಮ್ಮ ದೇವಸ್ಥಾನದ ಮಾರಿಯಮ್ಮ ದೇವಿಗೆ ಬಂಗಾರದ ಕಿರೀಟ ಸಮರ್ಪಣೆಗೂ ಗುರುವಾರ ಅಟ್ಟಣೆ ಮಲ್ತದಿತ್ತೆರ ಕೊರೋನಾ ಸುರುತ ಹಂತ ಸುರುವಾನಗ 1 ಕೋಟಿ ರೂಪಾಯಿ ಖರ್ಚಿಡು ದೇವಸ್ಥಾನ ಜೀರ್ಣೋದ್ಧಾರ ಮಲ್ತದಿತ್ತೆರ ಇತ್ತೆ ಕ್ಷೇತ್ರ ಬೊಕ್ಕ ಭಕ್ತರ್ನ ಸಮರ್ಪಣೆಡು ಮಾರಿಯಮ್ಮಗ 50 ಲಕ್ಷ ರೂಪಾಯಿ ಖರ್ಚಿಡು ಬಂಗಾರದ ಕಿರೀಟ ಮಲ್ಪಾದು ಅವೇನು ಭಕ್ತಿ ರೀತಿದು ದೇವಸ್ಥಾನಗೂ ಕನತೆರ ಆಡಳಿತಾಧಿಕಾರಿ ಹರೀಶ್ ಕುಮಾರ್ ಕಾರ್ಯನಿರ್ವಹಣಾಧಿಕಾರಿ ಲತಾ ಎಂಎಚ್
ವ್ಯವಸ್ಥಾಪನಾ ಸಮಿತಿ ಮಾಜಿ ಗುರುಕಾರ್ಯರು ತಾರನಾಥ ಶೆಟ್ಟಿ ಬೋಳಾರ, ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಕದ್ರಿ ನವನೀತಾ ಶೆಟ್ಟಿ, ಮಾಜಿ ಆಡಳಿತ ಮುಕ್ತೇಸರರು, ಸಮಿತಿದ ಮಾಜಿ ಸದಸ್ಯರು ಬೊಕ್ಕ ಗ್ರಾಮದ ಭಕ್ತರು ಪಾಲ್ಗೊಂಡಿರು. ತುಳುನಾಡು ಡೋರ್ಮಿಲ ಶುಕ್ರವಾರ ಬಾಮಕುಮಾರೆ ಶ್ರೀ ಗಣಪತಿ ದೇವೇರ್ನ ಚೌತಿ ಪರ್ಬ ಗಣೇಶೋತ್ಸವ ನಡೆತಂಡ ಕುಡ್ಲಾ ಕರಂಗಲಪಾಡಿ ಮಾರ್ಕೆಟ್ದ ದಕ್ಷಿಣ ಕನ್ನಡ ಜಿಲ್ಲಾ ಹಾಪ್ಕಾಮ್ಸ್ ಬೇಲದ ಕುಲುಬೊಕ್ಕ ಸಾರ್ವಜನಿಕರ್ನ 33ನೇ ವರ್ಷದ ಗಣೇಶೋತ್ಸವ ಕೊರೋನಾ ಕಾರಣ ಒಂಜಿ ದಿನ ನಡಪಾಯಿರು. ತುಳುನಾಡು ಡೋರ್ಮಿಲ ಶುಕ್ರವಾರ ಬಾಮಕುಮಾರೆ ಶ್ರೀ ಗಣಪತಿ ದೇವೇರ್ನ ಚೌತಿ ಪರ್ಬ ಆಚರಣೆ ಮಲ್ತಿರು. ಸಾರ್ವಜನಿಕ ಗಣೇಶೋತ್ಸವಲ ಸರ್ಕಾರದ ಕೊರೋನಾ ಮಾರ್ಗಸೂಚಿ ಪಾಲನೆ ಮಲ್ತೊಂದು ನಡೆತದಂಡು. ಕುಡ್ಲದ ಕರಂಗಲಪಾಡಿ ಮಾರ್ಕೆಟ್ದ ದಕ್ಷಿಣ ಕನ್ನಡ ಜಿಲ್ಲಾ ಹಾಪ್ಕಾಮ್ಸ್ ಬೇಲದ ಕುಲುಬೊಕ್ಕ ಸಾರ್ವಜನಿಕರನ್ನ ಒತ್ತಿಡ್ದು 33ನೇ ವರ್ಷದ ಗಣೇಶೋತ್ಸವ ಆಚರಣೆ ಮಲ್ತಿರ. ಕೊರೋನಾ ಕಾರಣ ಒಂಜಿ ದಿನದ ಆಚರಣೆ ನಡೆತಂಡು. ಭಕ್ತರು ಸಾಲು ಉಂತುದು ಗಣಪತಿ ದೇವೇರ್ನ ಮೂರ್ತಿ ತೂದು ಕೈ ಮುಗಿದು ಇಂಬು ನಟ್ಟುಂಡಿರು. ಕುಡ್ಲದ ಬಿಜೆಡ್ 32ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಆಚರಣೆ ಮಲ್ತೊಂದುಲ್ಲಿರು. 2 ದಿನ ಶ್ರೀ ಗಣೇಶನ ಆರಾಧನೆ ಮಲ್ತದು. ಶನಿವಾರ ಬಯ್ಯಗ್ ಗಣಪತಿ ಮೂರ್ತಿನ ನೀರಿಗೆ ಬಿಡ್ಪೇರು. ಒಡಿಪು ಜಿಲ್ಲೆಡು ಪಾಕ ವರ್ಷಲಿಡಿದು ಮತಾಂತರ ನಡಪವನ ದೂರುಂಡು ಹಿಂದೂ ಜಾಗರಣ ವೇದಿಕೆ ನಾಯಕರು ಪ್ರಕಾಶ್ ಕುಕ್ಕೆಹಳ್ಳಿ ಪಂತೆರು. ಕಾರ್ಲಾ ಕುಕ್ಕಂದೂರುಡು ಕ್ರೈಸ್ತ ಮಿಷನರಿಲಿನ ಮತಾಂತರದ ಎದುರು ಸಂಘಟನೆ ನಡಪಾಯಿನ ದಾಳಿ ವಿಚಾರಡು 6 ಮಾಧ್ಯಮದ ಕ್ರೀಡ ಪಾತಿರಿಯರು. ಕಾರ್ಲಾ ಕುಕ್ಕುಂದೂರು ಗ್ರಾಮದ ನಕ್ರೆ ಆನಂದಿ ಮೈದಾನಡು ಕ್ರೈಸ್ತ ಮಿಷನರಿಲಿನ ಮತಾಂತರಗೂ ಎದುರು ಸಂಘಟನೆದು ನಡೆತಿನ ದಾಳಿ ವಿಚಾರಗೂ ಸಂಬಂಧಪಟ್ಟದು ಹಿಂದೂ ಜಾಗರಣ ವೇದಿಕೆ ನಾಯಕರು ಪ್ರಕಾಶ್ ಕುಕ್ಕೆಹಳ್ಳಿ ಮಾಧ್ಯಮಲಿಗೂ ಅಭಿಪ್ರಾಯ ಕೊರ್ದು ಪಾತಿರಿಯರು. ಒಡಿಪು ಜಿಲ್ಲೆಡು ಪಾಕ ವರ್ಷಲಿಡು ಮತಾಂತರ ನಡಪವನ ದೂರುಂಡು. ಈ ಬಗೆಟ್ ವೇದಿಕೆ ಹೋರಾಟ ಮಲ್ತೊಂದೆ ಬೈದಿಡು. ಪೊಲೀಸರು ಸರಿಯಾಯಿನ ಕ್ರಮ ದೆತ್ತೊಂಜಿಂಡ ಇಂಕುಲು ದಾಳಿ ದುಂಬರಿಪ್ಪು ಅನ್ ಪಂಡಿರು. ಸರಿಯಾಯಿನ ಮಾಹಿತಿ ತಿನಿಡ್ದಾವ್ರ ಮತಾಂತರ ಕೇಂದ್ರಗೂ ದಾಳಿ ನಡಪಾದನು. ಪೊಲೀಸ್ ಇಲಾಖೆ ಕಾನೂನು ಕ್ರಮ ದೆತ್ತನೋಡು. ಸ್ಥಿತಿಗತಿ ಕೆಟ್ಟರೆ ಅವಕಾಶ ಮಲ್ತು ಕೊರಡೆ ಎಂದು ಪ್ರಕಾಶ್ ಕುಕ್ಕೆಹಳ್ಳಿ ಜಿಲ್ಲಾಡಳಿತ ಬೊಕ್ಕ ಪೊಲೀಸ್ ಇಲಾಖೆಗೂ ಭಿನ್ನಾಯ್ತೊಂಡಿರು. ನಮ್ಮ ಜಾಗರಣ ಕಾರ್ಯಕರ್ತರಿಗೆ ಒಂದು ತಿಂಗಳಿಂದ ಒಂದು ಮಾಹಿತಿ ಬರ್ತಾ ಇತ್ತು. ಕಾರ್ಕಳ ನಕ್ಕರೆ ಪ್ರದೇಶದಲ್ಲಿ ಹಿಂದೂಗಳನ್ನು ಮತಾಂತರ ಮಾಡಿ ನೀರಲ್ಲಿ ಮುಳುಗಿಸಿ ಒಂದು ಫೋಟೋ ಎಲ್ಲ ವೈರಲ್ ಆಗಿತ್ತು. ಅದರ ಬಗ್ಗೆ ನಾವು ಜಾಗರಣ ಕಾರ್ಯಕರ್ತರು ಸುಮಾರು 1-2 ತಿಂಗಳಿಂದ ಇದರ ಹಿಂದೆ ಬಿದ್ದಿದ್ದೆವು. ನಿನ್ನೆ ನಮಗೆ ಖಚಿತ ಮಾಹಿತಿ ಸಿಕ್ಕಿತ್ತು, ಹೀಗೆ ಅಲ್ಲಿ ಕರ್ಕೊಂಡು ಬರ್ತಿದ್ದಾರೆ ಆ ಪಾಯಿಂಟಿಗೆ ಅಂತ. ನಾವು ಬೆಳಗ್ಗೆಯಿಂದ ಅಲ್ಲಿ ಕಾಯ್ತಿದ್ದೆವು. ಸುಮಾರು 60 ಜನ ಎಲ್ಲ ಹಿಂದೂ ಮಹಿಳೆಯರೇ, ಪುರುಷರಿಬ್ಬರು ಮಾತ್ರ, 60 ಜನ ಹಿಂದೂ ಮಹಿಳೆಯರು ಸಣ್ಣ ಮಕ್ಕಳನ್ನು, ಮುದುಕಿಯರನ್ನು, ಮದುವೆ ಆಧಾರವನ್ನು, ಗರ್ಭಿಣಿ ಮಹಿಳೆಯರನ್ನು ಅಲ್ಲಿ ತಂದು ಒಂದು ಕೋಣೆಯಲ್ಲಿ, ಸಣ್ಣ ಕೋಣೆಯಲ್ಲಿ ಕೂಡಿ ಹಾಕಿದರು. ನಾವಲ್ಲಿ ಸುಮಾರು 1-2 ಗಂಟೆಗಳ ಕಾಲ ಹಿಂದುಗಡೆ ಹೋಗಿ ಕೂತ್ಕೊಂಡು ನೋಡ್ತಿದ್ದೆವು. ನಾವು ಇಬ್ಬರು ಕಾರ್ಯಕರ್ತರು ಅಲ್ಲಿ ಹೇಳ್ತಿದ್ದಾರೆ, ನಿಮ್ಮ ಹಿಂದೂ ಧರ್ಮದಲ್ಲಿ ಏನಿದೆ ಏನಿಲ್ಲ, ಅಲ್ಲಿ ಎಲ್ಲ ಸುಳ್ಳು, ಬೋಗಸ್,
ನಮ್ಮ ಯೇಸುನಲ್ಲಿ ಬನ್ನಿ, ನಿಮ್ಮ ರೋಗ ಗುಣ ಆಗ್ತದೆ, ಕೊರೋನಾ ಹೋಗ್ತದೆ, ನಿಮಗೆ ಬೈಕ್ ಬರ್ತದೆ, ಆಸ್ತಿ ಬರ್ತದೆ, ಏನೆಲ್ಲ ಹೇಳ್ತಿದ್ದಾರೆ. ಹೇಳ್ತಾ ನಮ್ಮ ಹಿಂದೂ ಧರ್ಮವನ್ನು ಅಲ್ಲಿ ಅವಹೇಳನ ಮಾಡ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಇರುವ ಸಣ್ಣ ಸಣ್ಣ ಮಕ್ಕಳಿಗೆ ಬ್ರೈನ್ ವಾಶ್ ಮಾಡಿ ಅವರ ಬಾಯಿಂದ ಹೇಳಿಸ್ತಿದ್ದಾರೆ. ನಿಮ್ಮ ದೇವರು ಯಾರು? ಕೃಷ್ಣ ಅಲ್ಲ, ಗೌರಿ ಅಲ್ಲ, ಗಣೇಶ ಅಲ್ಲ, ನಿಮ್ಮ ದೇವರು ಯೇಸು ಅಂತ ಒಂದು ಅವರ ಬಾಯಿಂದ ಹೇಳಿಸ್ತಾರೆ. ಅದು ಸಹ ಇವತ್ತು ನಮ್ಮ ಹಿಂದೂ ಧರ್ಮದ ಅತ್ಯಂತ ಪವಿತ್ರವಾದ ದಿನ, ಚೌತಿ ದಿನ, ಗಣಪತಿ ಹಬ್ಬ ದಿವಸ ಇವತ್ತು. ಆ ದಿವಸವೇ ಹಿಂದೂಗಳನ್ನು ಕರ್ಕೊಂಡು ಬಂದಲ್ಲಿ ಹಿಂದೂಗಳ ಬಾಯಿಂದಲೇ ನಿಮ್ಮ ದೇವರು ಅವರಲ್ಲ ಇವರು ಅಂತ ಹೇಳುವಂಥ, ಅಂದರೆ ಅವರ ಮನಸ್ಥಿತಿ ಹೇಗಿರಬೇಕು? ಹಿಂದೂ ದೇಶದಲ್ಲಿ ಹಿಂದೂಗಳಾಗಿ ನಾವಿಲ್ಲಿ ಇದ್ದೇವೆ, ನಾವು ಯಾರನ್ನು ಇಲ್ಲಿ ತನಕ ಯೇಸುವನ್ನು ಪೂಜಿಸಬೇಡಿ, ಅಲ್ಲನನ್ನು ಪೂಜಿಸಿ ಅಂತ ಹೇಳಿಲ್ಲ, ಪೂಜಿಸಬೇಡಿ ಅಂತ ಹೇಳಿಲ್ಲ. ಅವರವರ ಧರ್ಮ ಅವರವರಿಗೆ ಪವಿತ್ರವೇ. ಆದರೆ ನಮ್ಮ ಧರ್ಮದ ಹುಡುಗಿಯರನ್ನು, ಹೆಂಗಸರನ್ನು ಆಸೆ ಆಮಿಷ ತೋರಿಸಿ ಸುಳ್ಳು ಹೇಳಿ ಅವರನ್ನು ಕರ್ಕೊಂಡೋಗಿ ಮತಾಂತರ ಮಾಡ್ತಾ ಇದ್ದಾರೆ. ಇದನ್ನು ಹಿಂದೂ ಜಾಗರಣ ವೇದಿಕೆ ಯಾವಾಗಲೂ ಒಪ್ಪುವುದಿಲ್ಲ. ಇದಕ್ಕೆ ಪೊಲೀಸ್ ಇಲಾಖೆ ಆಗಲಿ, ಸರ್ಕಾರ, ನಮ್ಮದೇ ಸರ್ಕಾರ ಇದೆ, ಕೇಂದ್ರದಲ್ಲೂ ರಾಜ್ಯದಲ್ಲೂ ನಮ್ಮ ಸರ್ಕಾರ ಇದೆ. ನಮಗೆ ನಾಚಿಕೆಗೇಡಿನ ವಿಷಯ ಏನಂದರೆ, ನಮ್ಮ ಸರ್ಕಾರ ಇದ್ದು ನಮಗೆ ಇಲ್ಲಿ ಪ್ರತಿಭಟನೆಯಲ್ಲಿ ದಾಳಿ ಮಾಡುವಂಥ ಒಂದು ದೌರ್ಭಾಗ್ಯ ನಮಗೆ ಬಂದಿದೆ. ಆ ದೌರ್ಭಾಗ್ಯ ಇನ್ನೂ ನಮ್ಮ ರಾಜ್ಯ ಸರ್ಕಾರ ಆಗಲಿ, ಇಲ್ಲಿನ ನಮ್ಮ ಸಚಿವರಾಗಲಿ ಅದನ್ನೊಂದು ನೋಡಿ ಸ್ವಲ್ಪ ಅವ್ರಿಗೆ ಕರುಣೆ ಬಂದು ಇದರ ಬಗ್ಗೆ ಒಂದು ಕಡಖಂಡಿತವಾದ ಏನಾದರೂ ಆ್ಯಕ್ಷನ್ ತಗೊಳ್ಬೇಕಂತ ನಾವಿಲ್ಲಿ ಕೇಳ್ತಿದ್ದೇವೆ. ಆದರೆ ಈ ಅಕ್ರಮ ಮತಾಂತರ ಕೇಂದ್ರದಲ್ಲಿ ಯಾವುದೇ ಅನುಮತಿ ಇಲ್ಲ. 50-60 ಜನನ್ನು ಏಕಕಾಲದಲ್ಲಿ ಒಂದು ಕೋಣೆಯಲ್ಲಿ ಕೂಡಿ ಹಾಕಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹಿಂದೂ ದೇವರುಗಳನ್ನು, ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಅಲ್ಲಿ ಮಾತಾಡ್ತಾ ಇದ್ದರು. ಅವರಿಗೆ ಯಾವುದೇ ಕಾನೂನು ಕಟ್ಟಳೆಗಳ ಕಡಿವಾಣ ಇಲ್ಲ. ಇದನ್ನು ಹಿಂದೂ ಜಾಗರಣ ವೇದಿಕೆ ಬಲವಾಗಿ ಖಂಡಿಸ್ತದೆ. ಇವತ್ತು ಕಾರ್ಕಳ ನಕ್ರೆ ಗ್ರಾಮದಲ್ಲಿ ಮಾತ್ರ ಅಲ್ಲ, ಇವತ್ತು ಕಾರ್ಕಳದ ಅನೇಕ ಭಾಗಗಳಲ್ಲಿ ಇವತ್ತು ಆ ಥರದ ಹಿಂದೂಗಳನ್ನೇ ಮತಾಂತರ ಮಾಡಬೇಕು ಅನ್ನೋ ಉದ್ದೇಶದಿಂದ ಕಾರ್ಯಾಚರಿಸುವಂಥ ಅನೇಕ ಮತಾಂತರ ಕೇಂದ್ರಗಳಿದೆ. ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಇದರ ಬಗ್ಗೆ ಸೂಕ್ತವಾದ ಕಾನೂನು ಕ್ರಮಗಳನ್ನು ಕೈಗೊಂಡು ಈ ಎಲ್ಲ ಕೇಂದ್ರಗಳನ್ನು, ಮತಾಂತರ ಕೇಂದ್ರಗಳನ್ನು ಮಟ್ಟ ಹಾಕಬೇಕು, ಎಲ್ಲದನ್ನು ಬಂದ್ ಮಾಡಿ. ಇತ್ತೆ ಕೊಡೋರ ಇನಿತ ಮಲ್ಲ ಸುದ್ದಿಲು. ತುಳುನಾಡ ಬಾಮಕುಮಾರಗು ಚೌತಿ ಗಣೇಶೋತ್ಸವದ ಮಿನದನ 23ನೇ ವರ್ಷಕ್ಕೂ ಪಜ್ಜೆ ದೀಪನ ನಮ್ಮ ಕುಡ್ಲ ಚಾನೆಲ್ದ ನಿಲೆಟ್ಟು ಶರವು ಕ್ಷೇತ್ರುಡು ವಿಶೇಷ ಪೂಜೆ. ವಿಜಯ ಮಿತ್ರ ಮಂಡಳಿದ ಸಾರ್ವಜನಿಕ ಗಣೇಶೋತ್ಸವಡು ಶ್ರೀ ಗಣೇಶ ರಂಗ ಮಂಟಪ ಉದಿಪನ. ಪುಲಂದಾಯ ದೈವಸ್ಥಾನ ಜೀರ್ಣೋದ್ಧಾರ ತನ್ನ ಜೀವನದ ಭಾಗ್ಯ. ಸುಧೀರ್ ಶೆಟ್ಟಿ, ಕಣ್ಣೂರು. ಚೌತಿ ಪರ್ಬದ ಲೆಕ್ಕಡು ನಮ್ಮ ಕುಡ್ಲದ ಗೌರಿ ಗಣೇಶ ವಿಶೇಷ ಸಂಭ್ರಮ 2021 4 ದಿನದ ವಿಶೇಷ ಕಾರ್ಯಕ್ರಮ ಪ್ರಸಾರ ಉದಿಪನ. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಯಲ್ಲಿ ತೇ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.